ಪ್ರಾಕೃತಿಕವಾಗಿ ಸಿಗುವ ಹೂಗಳನ್ನೇ ಒಪ್ಪ ಓರಣವಾಗಿ ಪೋಣಿಸಿ ನೂಲನ್ನೇ ಬಳಸದೆ ಮಾಲೆ ತಯಾರಿಸಿ ಕಲಾ ನೈಪುಣ್ಯ ಮೆರೆಯುವ ಚತುರರೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದಲ್ಲಿದ್ದಾರೆ. ಕಡಬ ಗ್ರಾಮದ ಪಿಜಕಳ ನಂದುಳಿಕೆ ನಿವಾಸಿ ನೋನಪ್ಪ ಗೌಡ ವೃತ್ತಿಯಲ್ಲಿ ಚಾಲಕರು. ಇವರು ತಮ್ಮ ಬಿಡುವಿನ ವೇಳೆಯಲ್ಲಿ ತಮ್ಮ ಕೈಚಳಕದಿಂದ ಅಂದವಾದ ಹೂವಿನ ಮಾಲೆ ಕಟ್ಟಿ ದೈವದೇವರ ಕಾರ್ಯ ಹಾಗೂ ಶುಭ ಕಾರ್ಯಗಳಿಗೆ ನೀಡುತ್ತಾರೆ. ನೋನಪ್ಪ ಗೌಡರಿಗೆ ಅಡಿಕೆ ಹಿಂಗಾರ, ಕಾಡಿನಲ್ಲಿ ಸಿಗುವ ಕೇಪುಲ ಹೂ, ಸೊರಕೆ ಹೂ, ರೆಂಜ ಹೂ, ಕಾಡು ಮಲ್ಲಿಗೆ, ಬೇಲಿಯಲ್ಲಿ ದೊರೆಯುವ ಇನ್ನಿತರ ಕಾಡು ಹೂಗಳು, ಮನೆಯಂಗಳದಲ್ಲಿರುವ ಕನಕಾಂಬರ, ತುಳಸಿ, ಕೊರಟೆ, ದಾಸವಾಳ ಮುಂತಾದ ಹೂಗಳಷ್ಟೇ ಅಲ್ಲ, ವೀಳ್ಯದೆಲೆ ಕೂಡ ಇವರು ಕಟ್ಟುವ ಹೂವಿನ ಮಾಲೆಯಲ್ಲಿ ಕಚ್ಚಾ ವಸ್ತುಗಳಾಗಿವೆ. ಅಡಿಕೆ ಹಿಂಗಾರವನ್ನೇ ಪ್ರಧಾನವಾಗಿ ಬಳಸಿಕೊಂಡು ವಿವಿಧ ಬಗೆಯ ಹೂಗಳನ್ನ ಅದಕ್ಕೆ ಪೋಣಿಸಿ ಅಂದವಾಗಿ ಕಾಣುವಂತೆ ಮಾಡುವಲ್ಲಿ ಇವರು ನಿಸ್ಸೀಮರು. ಹಿಂಗಾರ, ತುಳಸಿ, ಕೇಪುಳ ಮುಂತಾದ ಹೂಗಳಲ್ಲಿ ಹಲವು ಬಗೆಯ ಮಾಲೆಗಳನ್ನ ಮಾಡುವ ಇವರು ದೇವರ ಮೂರ್ತಿಗೆ ಸಲ್ಲುವ ದರ್ಬೆ ಹುಲ್ಲಿನಲ್ಲಿ ಹೆಚ್ಚಾಗಿ ಮಾಲೆ ಪೋಣಿಸಿ ಪಾವಿತ್ರತೆಯನ್ನ ಉಳಿಸಿ ದೇವತಾ ಕಾರ್ಯಕ್ಕೆ ನೀಡುವುದು ಇವರ ವೈಶಿಷ್ಟ್ಯ. ಇವರು ತಯಾರಿಸುವ ಕಾಡಿನಲ್ಲಿ ದೊರೆಯುವ ಕೇಪುಲ ಹೂವಿನ ಮೊಗ್ಗಿನ ಮಾಲೆ ಮಲ್ಲಿಗೆ ಮೊಗ್ಗಿನ ಮಾಲೆಯ ಅಟ್ಟಿಯಂತೆ ಕಂಗೊಳಿಸುತ್ತದೆ. ಇವರು ಹಿಂಗಾರವನ್ನ ಬಳಸಿ ಮಾಡುವ ಕನ್ನಡಿ ಮಾಲೆ, ಕಿರೀಟ ಮಾಲೆ, ದೀಪಮಾಲೆ, ದೈವದ ಮಾಲೆಗಳು, ವೀಳ್ಯದೆಲೆಯಿಂದ ತಯಾರಿಸಿದ ಮಾಲೆಗಳು ಸ್ಥಳೀಯವಾಗಿ ಭಾರಿ ಪ್ರಚಾರದಲ್ಲಿದೆ. ಉಲ್ಲನ್ ನೂಲು, ಬಾಳೆನಾರುಗಳಲ್ಲಿಯೂ ಹೂಮಾಲೆ ತಯಾರಿಸುವ ನೋನಪ್ಪ ಗೌಡರು ಗೊರಟೆಯಂತಹ ಹೂಗಳಿಂದ ನೂಲು ಇಲ್ಲದೆಯೇ ಮಾಲೆ ತಯಾರಿಸುತ್ತಾರೆ. VK Furniture and Electronics, our third mega showroom now at Kallapur, Tokkottu. Purchase wide variety of furnitures, electronics, interiors, furnishing, home appliances, mobiles, laptops, kitchenware, home decorative items and much more. We customize complete home interiors and furniture as per customers' requirement. Best quality products at affordable price. Best price guaranteed. Free home delivery and easy EMI facility available. Our branches: Yeyadi, Tokkottu, Lady Hill.